ಈಗ ನಾವು ಮಧ್ಯಾಹ್ನ ಊಟಕ್ಕೆ ಮುಂಚಿತವಾಗಿ ಧ್ಯಾನಿಸಿದ್ವಿ. ಯೇಸುವಿನ ಪೂರ್ವಜರು ಕೂಡ ಅದರಲ್ಲಿ ಅನೇಕ ವ್ಯಕ್ತಿಗಳು ವ್ಯಭಿಚಾರ ಕಾರ್ಯವನ್ನು ಮಾಡ್ತಿದ್ರು ಎಂಬುದಾಗಿ ನಾವು ಕಲ್ತ್ವಿ, ಹೌದಾ? And many of you must have heard it for the first time and must have started wondering, what is this brother speaking? ಇದು ನಿಮ್ಮಲ್ಲಿ ಅನೇಕರು ಈ ರೀತಿ ನಿಮ್ಮಲ್ಲಿ ಆಲೋಚನೆಗಳು ಭಾವನೆಗಳು ಬಂದಿರಬಹುದು. ಇದೇನು ಫಸ್ಟ್ ಟೈಮ್ ನಾನು ಕೇಳ್ತಿದ್ದೀನಲ್ಲ, ಯೇಸುವಿನ ಪೂರ್ವಜರು ಕೂಡ ವ್ಯಭಿಚಾರದಲ್ಲಿ ಇದ್ರಾ ಎಂಬುದಾಗಿ, ಹೌದಾ? ಹೌದಾ? ನಿಮಗೆ ಅನಿಸ್ತದೆ ಏನು ಗೊತ್ತಿಲ್ಲ, ನನಗೆ ಫಸ್ಟ್ ಟೈಮ್ ಅದು ಕೇಳುವಾಗ ನನಗೆ ಯಾವ ರೀತಿ ಅನಿಸ್ತು. Hallelujah. ಹಾಲೆಲೂಯಾ. And 4 women are mentioned before the woman Mary is mentioned in the Gospel of Matthew. 4 women of the genealogy of Jesus is mentioned in the Gospel of Matthew. ಈಗ ಇಲ್ಲಿ ಮತ್ತೆ ಶುಭ ಸಂದೇಶ ನಾವು ನೋಡ್ತೇವೆ. ಇದು ಎಲ್ಲಿ ಪರಿಶುದ್ಧವಾದ ಕನ್ನಿಕೆ ಅಂತ ಆ ಮದರ್ ಮೇರಿಯ ಹೆಸರು ಎಲ್ಲಿ ಲಿಖಿತವಾಗಿದೆಯೋ ಅದೇ ಆ ಕಡೆ ಆ ಮತ್ತೇನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಯೇಸುವಿನ ಹಿಂದೆ ಇದ್ದಂತಹ ಪೂರ್ವಜರಾದಂತಹ 4 ಜನರಲ್ಲಿ 3 ಜನ ವ್ಯಕ್ತಿಗಳ ವ್ಯಭಿಚಾರಣೆ ಕಾರ್ಯದಲ್ಲಿ ಇದ್ದವರ ಹೆಸರುಗಳು ಸಹ ಲಿಖಿತ ಆಗಿದೆ. Many people I've seen in different places are being destroyed because the devil has been telling them it is your ancestral curse or your sin or your parents' sin or somebody else has done something, and because of which this punishment has come upon you because God is punishing you. ಅನೇಕ ವ್ಯಕ್ತಿಗಳನ್ನ ಸೈತಾನ ಉಪಯೋಗಿಸಿಕೊಂಡು ಈ ರೀತಿ ಹೇಳ್ತಾನೆ, ನಿಮ್ಮ ಪೂರ್ವಜರಿಂದ, ನಿಮ್ಮ ತಂದೆ ತಾಯಿಗಳಿಂದ, ನಿಮ್ಮ ತಾತ ಮುತ್ತಾತರಿಂದ ಬಂದಂತ ಆ ಪೂರ್ವಜರಿಂದ ಬಂದಂತ ಶಾಪದಿಂದಾಗಿ ಈಗ ನಿನ್ನ ಭವಿಷ್ಯ, ನಿನ್ನ ಜೀವನ ಬಂದು ಸಂಪೂರ್ಣವಾಗಿ ಸರ್ವನಾಶ ಆಗ್ತದೆ. ಅದಕ್ಕಾಗಿ ದೇವರು ನಿನ್ನನ್ನ ಶಾಪಗ್ರಸ್ತರಾಗಿ ದೇವರು ನಿನ್ನ ಶಪಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಅನೇಕ ವ್ಯಕ್ತಿಗಳನ್ನ ಉಪಯೋಗಿಸಿಕೊಂಡು ಸೈತಾನ ಈ ರೀತಿ ನಿಮ್ಮ ಬಳಿಯಲ್ಲಿ ನುಡಿಬಹುದು. And as long as you are thinking that, it will give a chance for the devil to come and destroy your life, because that's not the truth, that's a lie. ಯಾಕೆಂದ್ರೆ ಈ ರೀತಿ ಹೇಳುವಂತ ವ್ಯಕ್ತಿಗಳ ನುಡಿಗೆ ನೀವೇನಾದ್ರೂ ಕಿವಿಗೊಟ್ಟು ಆ ನುಡಿಯನ್ನು ನೀವು ಯಾವಾಗ ನಂಬ್ತಿರೋ, ನನ್ನಲ್ಲಿ ಕುಟುಂಬದವರ ಶಾಪ ಇದೆಯಾ, ಪೂರ್ವಿಕರ ಶಾಪ ಇದೆಯಾ ಎಂಬುದಾಗಿ ಯಾವಾಗ ನೀವು ಅದನ್ನು ನಂಬ್ತಿರೋ, ನೀವೇ ಸ್ವತಃ ನಿಮ್ಮ ಕೈಯಾರೆ ಸೈತಾನನಿಗೆ ದೊಡ್ಡ ಬಾಗಿಲನ್ನು ತೆರೆದುಕೊಟ್ಟು ನಿಮ್ಮ ಜೀವನಕ್ಕೆ ಪ್ರವೇಶಿಸಿ ಅವನ ಸಂಪೂರ್ಣ ನಿಮ್ಮನ್ನು ಸರ್ವನಾಶ ಮಾಡಲಿಕ್ಕಾಗಿ ನೀವೇ ಆಹ್ವಾನ ಕೊಟ್ಟ ರೀತಿಯಲ್ಲಾಗ್ತದೆ. I was asking during the lunch break my precious sister. ಈಗ ನಾವು ಆ ಊಟಕ್ಕೆ ಹೋಗುವ ಮುಂಚಿತವಾಗಿ ನಮ್ಮ ಪ್ರಿಯ ಸಹೋದರಿಯಲ್ಲಿ ನಾವು ಕೇಳಿದ್ವಿ. And she said, most of the time I was thinking it must be some ancestral curse. ಈಗ ಆ ಸಹೋದರಿ ಈ ರೀತಿಯ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಅನೇಕ ಸಮಯದಲ್ಲಿ ಯೋಚನೆ ಮಾಡಿದ್ರು, ಇದೆಲ್ಲೋ ನಮ್ಮ ಪೂರ್ವಿಕರಿಂದ ಶಾಪದಿಂದ ಬಂದಿರಬಹುದು. Sometimes I was thinking it was my sin. ಇದು ಕೆಲವು ಸಂದರ್ಭದಲ್ಲಿ ಈ ರೀತಿ ಯೋಚನೆ ಮಾಡ್ತಾ ಇದ್ರು, ಇದೇನು ನಾನು ಮಾಡಿದ ಪಾಪದಿಂದಾಗಿ ಬಂದಂತ ಒಂದು ಕಾಯಿಲೆನ ಎಂಬುದಾಗಿ. Or it must have been some occult or witchcraft. ಇದು ಯಾರೋ ಮಾಟಮಂತ್ರವನ್ನ ಮಾಡಿಸಿ ನನಗೆ ಈ ರೋಗ ಬಂದಿರಬಹುದು. And that's why this effect is on me. ಆ ಎಲ್ಲದರ ಫಲದಿಂದಾಗಿ ನನಗೇನೋ ಈ ರೀತಿ ಒಂದು ಪರಿಸ್ಥಿತಿ, ಈ ರೀತಿ ಒಂದು ರೋಗ, ಈ ರೀತಿ ಒಂದು ನರಳಾಟದ ಸಂದಿಗ್ಧ ಪರಿಸ್ಥಿತಿ ಆಗಿರ್ಬೋದು ಎಂಬುದು ಯೋಚನೆ ಮಾಡ್ತಾ ಇದ್ರು. What about you? You are also thinking there is a curse on your life? ನೀವು ಸಹ ಅದೇ ತರ ಯೋಚನೆ ಮಾಡ್ತಾ ಇದ್ರಾ? Might be somebody has given you a wrong teaching. ಅದು ಸಾಧಾರಣ ನೋಡುವಾಗ ಯಾರೋ ನಿಮಗೆ ತಪ್ಪಾದಂತಹ ಪ್ರಬೋಧನ ಕೊಟ್ಟಿರಬಹುದು. Let's look at Jesus. ಆದ್ರೆ ಯೇಸುವನ್ನು ನೋಡಿ. ಈಗ James chapter 2:25 says that Rahab was the one who received the 12 spies in the book of Joshua. She received them, and the Bible, James 2:25 says, likewise also was not Rahab the harlot justified by works when she received the messengers and sent them out another way. ಇಲ್ಲಿ ನಾವು ನೋಡ್ತೇವೆ ಯಾಕೋಬನ ಗ್ರಂಥ 2ನೇ ಅಧ್ಯಾಯ 25ರಲ್ಲಿ, ಇದೇ ರೀತಿಯಾಗಿ ರಹಾಬಳೆಂಬ ಜಾರಣಿ ಗೂಢಚಾರರನ್ನ ತನ್ನ ಮನೆಗೆ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನ ಸಾಗ ಕಳುಹಿಸಿದಳು. ಈ ಸತ್ಕ್ರಿಯೆಯಿಂದಲೇ ದೇವರೊಡನೆ ನೀತಿಯುತ ಸಂಬಂಧವನ್ನ ಪಡೆದಳು. Praise God. Praise God. So we see a generation coming, a person who is in prostitution is also mentioned in the genealogy of Jesus. ಈಗ ಯಾರೆಲ್ಲ ಈ ವ್ಯಭಿಚಾರಣೆಯ ಆ ಕುಲದಿಂದ ಹುಟ್ಟಿದಂತಹ ಅನೇಕ ವಿಧವಾದಂತಹ ವ್ಯಕ್ತಿಗಳ ಹೆಸರು ಕೂಡ ಈಗ ನಾವು ನೋಡ್ತೇವೆ ಇಲ್ಲಿ ಪರಿಶುದ್ಧವಾದಂತಹ ಈ ಗ್ರಂಥ ಲಿಖಿತವಾಗಿರುವುದನ್ನ.
but nowhere it is shown that Jesus was defeated by the devil because of the ancestral sin. ಇದು ಇಲ್ಲಿ ನಾವು ನೋಡ್ಬೋದು, ಯೇಸು ಯಾವ ಕಾರಣಕ್ಕೂ ಅಲ್ಲಿ ಸೈತಾನ್ ನುಡಿಗೆ ಕಿವಿಗೊಳ್ಳಿಲ್ಲ. ಇದು ನಿಮ್ಮ ಪೂರ್ವಿಕರೆಲ್ಲರೂ ಶಾಪಗ್ರಸ್ತರಾಗಿದ್ರು, ವ್ಯಭಿಚಾರಣೆಯಾಗಿದ್ರು, ಅದರ ಆ ಶಾಪದಿಂದಾಗಿ ನಿನಗೆ ಈ ಶಿಕ್ಷೆ ಎಂಬುದಾಗಿ ಸೈತಾನ್ ನುಡಿದಂತ ಆ ಮಾತಿಗೆ ಕಿವಿಗೊಡ್ಲಿಲ್ಲ. The ancestral sin and curse would come on a family in the Old Testament before Jesus took our place and became a curse in our place. But in the new covenant, every curse of our life has been nailed on the cross and we are completely set free. ಈಗ ನಾವು ನೋಡ್ತೇವೆ, Can we give the Lord a big hand for that? ಏಕೆಂದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಅಲ್ಲಿ ಮಾತ್ರ ಪೂರ್ವಿಕರ ಶಾಪಗಳೆಲ್ಲವೂ ನಮ್ಮ ಮೇಲೆ ಬರ್ತಾ ಇತ್ತು, ಅವರ ಕುಟುಂಬದ ಮೇಲೆ ಬರ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಇರುವಂತ ಮಕ್ಕಳಾಗಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಇರುವುದರಿಂದ ಇಡೀ ನಮ್ಮ ಪೂರ್ವಿಕರಿಂದ ಬಂತ ಎಲ್ಲ ಶಾಪಗಳನ್ನ, ಪಾಪಗಳನ್ನ ಪ್ರಭು ಏಸು ತನ್ನ ಶರೀರದಲ್ಲಿ ಹಾಕಿಕೊಂಡು ಸಂಪೂರ್ಣ ಎಲ್ಲ ಶಾಪದಿಂದಲೂ ಪಾಪದಿಂದಲೂ ನಮ್ಮೊಬ್ಬೊಬ್ಬರನ್ನ ಬಿಡುಗಡೆ ಮಾಡಿ ಈಗ ನಾವೆಲ್ಲರೂ ದೇವರ ಕುಟುಂಬದಲ್ಲಿ ದೇವರ ಮಕ್ಕಳಾಗಿದ್ದೇವೆ ಪ್ರಿಯರೇ. There's another lady's name that is mentioned in the genealogy of Jesus. ಈಗ ಯೇಸುವಿನ ಆ ಪೂರ್ವಜರಲ್ಲಿ ಮತ್ತೊಂದು ಹೆಂಗಸಿನ ಹೆಸರು ಸಹ ಲಿಖಿತವಾಗಿದೆ. This lady's name is Tamar. ಈಗ ಆ ಹೆಂಗಸಿನ ಹೆಸರು ತಾಮಾರ್. She slept with Jacob. ಇದು ಆ ತಾಮಾರ್ She was the wife of Jacob's son, but she slept and had a sexual relationship with her own father-in-law. So the Bible is showing us that there were people who made mistakes, there were people who made sin, but God in His mercy still continued His plan and still got it accomplished on the cross through Jesus. That's why our God is a mighty God. Even if somebody made a mistake, His plan doesn't stop there. He still continues and gets His plan accomplished. ಪ್ರೈಸ್ ದಿ ಲಾರ್ಡ್. ದೇವರು ಪ್ರತಿಯೊಬ್ಬರ ಬಗ್ಗೆಯೂ ಸಹ ಒಂದೊಂದು ಯೋಜನೆ ಇಟ್ಟುಕೊಂಡಿದ್ದಾರೆ. ಆ ಯೋಜನೆಯನ್ನ ಮುರಿಯಲು ನಮ್ಮ ಪೂರ್ವಿಕರು ಏನೋ ಒಂದು ಕಾರ್ಯಗಳನ್ನ, ತಪ್ಪಾದಂತ ಒಂದು ಕಾರ್ಯಗಳನ್ನ ಮಾಡಿದ್ರೂ ಪರವಾಗಿಲ್ಲ, ಆ ಎಲ್ಲಾ ಕಾರ್ಯಗಳನ್ನ ಸಂಪೂರ್ಣವಾಗಿ ಯೇಸು ತನ್ನ ಶರೀರದ ಮೇಲೆ ಹಾಕಿಕೊಂಡು ಇದು ನಮ್ಮನ್ನ ಸಂಪೂರ್ಣವಾಗಿ ಅವರ ಯೋಜನೆಯು ನಮ್ಮ ಜೀವನದಲ್ಲಿ ಸಂಪೂರ್ಣಗೊಳ್ಳುವುದಕ್ಕೋಸ್ಕರ ಅವರ ಶರೀರದ ಮೇಲೆ ನಮ್ಮೆಲ್ಲರ ಪೂರ್ವಿಕರ ಎಲ್ಲ ಶಾಪಗಳನ್ನ ಅವರ ಶರೀರದಲ್ಲಿ ಹಾಕಿಕೊಂಡು ನಮ್ಮ ಒಬ್ಬೊಬ್ಬರನ್ನ ಸಂಪೂರ್ಣ ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಅವರ ಯೋಜನೆಯನ್ನ ಸಂಪೂರ್ಣಗೊಳಿಸುತ್ತಿದ್ದಾರೆ. Again we see one more lady, her name is Bathsheba. ಈಗ ಇನ್ನೊಂದು ಹೆಂಗಸನ್ನು ನೋಡ್ತಿದ್ದೇವೆ, ಬೆತ್ಸಬ ಎಂಬ ಹೆಂಗಸನ್ನ. David had an adultery with Bathsheba and David killed her husband in the battle. ಇದು ಅಲ್ಲಿ ಆ ಬೆತ್ಸಬ ಎಂಬ ಆ ಸಹೋದರಿಯ ಜೊತೆಯಲ್ಲಿ ದಾವಿದನು ಆ ಲೈಂಗಿಕ ಸಂಬಂಧವನ್ನು ಇಟ್ಟುಕೊಂಡರ ನಿಮಿತ್ತವಾಗಿ ಆ ರಹಾಬಳ ಗಂಡನನ್ನು ಸಹ ಒಂದು ಯುದ್ಧದಲ್ಲಿ ಮರ್ಡರ್ ಮಾಡ್ತಾನೆ. Praise the Lord. ಸಾರಿ, ರಹಾಬಳ ಬೆತ್ಸಬ. And her name also is in the genealogy of Jesus. ಆ ಹೆಂಗಸಿನ ಹೆಸರು ಕೂಡ ಯೇಸುವಿನ ಪೂರ್ವಜರಲ್ಲಿ ಲಿಖಿತವಾಗಿದೆ. So Rahab was a prostitute. ರಹಾಬಳು ಒಂದು ವ್ಯಭಿಚಾರಣೆಯಾಗಿದ್ಲು. Tamar and Bathsheba committed adultery. ಈಗ ತಾಮಾರ್ ಮತ್ತು ಬೆತ್ಸಬ ಅವರು ಇದು ಯೌವನಸ್ಥರಲ್ಲೇ ಅವರು ಪಾಪವನ್ನು ಮಾಡಿದಂತ There is ವ್ಯಕ್ತಿಗಳಿದ್ರು. a fourth woman whose name is mentioned and her name is Ruth. ಈಗ ಅಲ್ಲೇ ನಾಲ್ಕನೇ ಹೆಂಗಸಿನ ಹೆಸರು ಲಿಖಿತವಾಗಿದೆ, ರೂತಳು ಎಂಬುದಾಗಿ. And Ruth was a poor woman, was a pure woman. ಆ ರೂತಳು ಸಂಪೂರ್ಣವಾಗಿ ಪರಿಶುದ್ಧವಾದಂತಹ ಮಹಿಳೆಯಾಗಿದ್ಲು. Now I want you to think for a moment. ಈಗ ನಾವು ಜಸ್ಟ್ ಒಂದನ್ನ ಆಲೋಚನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. Out of 4 women mentioned, before Mary is mentioned, out of that 4 women that is mentioned, who were great grandmothers of Jesus, 1 was a prostitute, 2 committed adultery, and Ruth was a pure woman, and yet the Bible says Jesus won the battle over every powers of darkness. He defeated the devil on the cross, and that same Jesus is saying, I don't care who your ancestors were, the day you got grafted in me, you and I have become one. I have redeemed you from every curse of the law. You are no longer the curse, you are under my blessing. ಇಲ್ಲಿ ನಾವು ನೋಡ್ತೇವೆ, ಯೇಸುವಿನ ಪೂರ್ವಜರ ಸಂತತಿಯಲ್ಲಿ ನಾವು ನೋಡ್ತೇವೆ,
ಅಲ್ಲಿ ಈ 4 ಜನ ಆ ಮಹಿಳೆಯರ ಹೆಸರಿನ ಲಿಖಿತವಾಗಿದೆ. ಅದರಲ್ಲಿ ಒಬ್ಬಳು ಬಂದು ವ್ಯಭಿಚಾರಣೆ ಆಗಿದ್ಲು, ಇನ್ನು ಇಬ್ಬರು ಬಂದು ಒಂದು ಪಾಪವನ್ನ ಮಾಡಿದಂತಹ ಲೈಂಗಿಕ ಪಾಪವನ್ನು ಮಾಡಿದಂತಹ ವ್ಯಕ್ತಿಗಳಾಗಿದ್ರು. ಅದರ ಜೊತೆಯಲ್ಲಿ ಇದು ಪರಿಶುದ್ಧ ಒಂದು ಮಹಿಳೆಯ ಹೆಸರು ಸಹ ಲಿಖಿತವಾಗಿದೆ. ಆದರೆ ಯೇಸು ಕೂಡ ಯಾವ ಕಾರಣಕ್ಕೂ ಅದೆಲ್ಲವನ್ನ ಜ್ಞಾಪಿಸಿಕೊಂಡು ಸೈತಾನನಿಗೆ ಗುಲಾಮಗಿರಿಗೆ ಅವರು ಒಳಗಾಗಲಿಲ್ಲ ಪ್ರಿಯರೇ. ಸಂಪೂರ್ಣವಾಗಿ ಅವುಗಳೆಲ್ಲವನ್ನ ಸಂಪೂರ್ಣವಾಗಿ ಒದ್ದು ಓಡಿಸಲು ಸಾಹಿತ್ಯನಿಗೆ ಹೇಳ್ತಿದ್ದಾರೆ, ಯಾವ ಶಾಪವಾಗ್ಲಿ ಯಾವ ಪಾಪವಾಗ್ಲಿ ಇದು ನನ್ನ ಮೇಲೆ ನನ್ನ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅದನ್ನ ಗದರಿಸಿದ್ರು. ಅದೇ ಯೇಸು ಇವತ್ತು ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ಪೂರ್ವಜರು ಯಾವುದೇ ಪರಿಸ್ಥಿತಿಯಲ್ಲಿ ಎಂತ ಪಾಪವನ್ನೇ ಮಾಡಿದ್ರು ಪರವಾಗಿಲ್ಲ, ಆ ಪಾಪಗಳು ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಆ ಎಲ್ಲ ಶಾಪಗಳನ್ನ ನನ್ನ ಶರೀರದ ಮೇಲೆ ಹಾಕಿಕೊಂಡು ಪ್ರತಿಯೊಬ್ಬೊಬ್ಬರನ್ನು ಸಹ ಸಂಪೂರ್ಣ ಬಿಡುಗಡೆ ಮಾಡಿದ್ದೇನೆ ಎಂಬುದಾಗಿ. Hallelujah. ಹಾಲೆಲೂಯಾ. How many of you believe that? ಎಷ್ಟು ಜನ ಅದನ್ನು ನೀವು ನಂಬ್ತೀರಿ? ಕೈ ಮೇಲೆ ಮಾಡಿ. So the next time somebody comes and tells you there is a curse on your life, what will you say? ಯಾರಾದ್ರೂ ಇನ್ನು ಮುಂದೆ ಯಾರಾದ್ರೂ ಬಂದು ನಿಮಗೆ ಒಂದು ಶಾಪ ಇದೆ ಎಂಬುದಾಗಿ ಹೇಳುವಾಗ ಇದು ಆ ಸಮಯದಲ್ಲಿ ನೀವು ಏನಂತ ಹೇಳ್ತೀರಿ? Galatians 3:13 says, Jesus has redeemed me from every curse of the law. ನೀವು ಏನು ಇಲ್ಲ ಎಂಬುದಾಗಿ ಹೇಳೋದಲ್ಲ ಪ್ರಿಯರೇ, ನೀವು ವಾಕ್ಯದ ಮೂಲಕ ಹೇಳಿದಾಗ ಮಾತ್ರ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ. ಗಲಾತ್ಯ 3:13 ಹೇಳ್ತದೆ, ಯೇಸು ನನ್ನ ಮತ್ತು ನನ್ನ ಪೂರ್ವಿಕರ ಎಲ್ಲ ಪಾಪಗಳನ್ನ ಶಾಪಗಳನ್ನ ತಮ್ಮ ಶರೀರದಲ್ಲಿ ಹಾಕಿಕೊಂಡು ಸಂಪೂರ್ಣವಾಗಿ ಶಿಲುಬೆಯಲ್ಲಿ ಜಡಿಲ್ಪಟ್ಟು ನನ್ನ ಬಿಡುಗಡೆ ಮಾಡಿದರೆ ಎಂಬುದಾಗಿ ವಾಕ್ಯ ಕೊಡಬೇಕು, ಆಗ ಅವ್ರು ಬಾಯಿ ಮುಚ್ಚುತ್ತದೆ ಪ್ರಿಯರೇ. Hallelujah. Hallelujah. ವಾಕ್ಯ ಇಲ್ವಾ ಬಾಯಿ ಮುಚ್ಚಲ್ಲ. And listen, if anybody believes that they have an ancestral curse, the Bible says, what you believe, so shall it be. ಈಗ ಯಾರಾದ್ರೂ ಇದು ನಿಮ್ಮ ಮನಸ್ಸಿನಲ್ಲಿ ಇದು ನನ್ನ ಪೂರ್ವಿಕರ ಶಾಪ ಇರ್ಬೋದೇನೋ ಎಂಬುದಾಗಿ ಇದು ನೀವೇನಾದ್ರೂ ಅದೇ ರೀತಿ ಆಲೋಚನೆ ಮಾಡೋದಾದ್ರೆ, ನೀವೇನನ್ನ ಆಲೋಚನೆ ಮಾಡ್ತಿರೋ ದೇವರ ವಾಕ್ಯ ಹೇಳ್ತದೆ, ನೀನು ಯಾವುದನ್ನ ಆಲೋಚನೆ ಮಾಡ್ತೀಯೋ ಅದನ್ನೇ ನೀನು ಪಡ್ಕೊಳ್ತೀಯ, ಅದೇ ರೀತಿ ಆಗಿದೆ ಎಂಬುದಾಗಿ. Somebody might show you the Bible in the Old Testament and say, the Bible says the ancestral curse goes for the 4th and the 7th generation. ಈಗ ನೀವು ನೋಡ್ಬೋದು, ಅನೇಕ ವ್ಯಕ್ತಿಗಳು ಬೈಬಲ್ನೇ ತೋರಿಸಿ ಇದು ಪರಿಶುದ್ಧ ದೇವರ ಗ್ರಂಥದಲ್ಲಿ ಲಿಖಿತವಾಗಿದೆ ಎಂಬುದಾಗಿ ಹಳೆಯ ಒಡಂಬಡಿಕೆನೆ ತೆಗೆದು ನೀವು ಒಂದು ಪಾಪವನ್ನು ಮಾಡುವಾಗ ಇದು ನಿಮ್ಮ ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರ್ತದೆ ಎಂಬುದಾಗಿ ದೇವರು ಹೇಳಿದಾರಲ್ವಾ, ಆ ಶಾಪ ನಿಮ್ಮ ಮೇಲೆ ಬಂದಿದ್ದಾಗಿ ಎಂಬುದಾಗಿ That is in ಹೇಳ್ಬೋದು. the 4th and 7th generation. 7 ಜನರೇಷನ್, 7 ಸಂತತಿ, 7 ತಲೆಮಾರುಗಳು ಬರಬಹುದು ಎಂಬ ಬಗ್ಗೆ ಹೇಳ್ಬೋದು. You must say what you are talking about is in the Old Testament. Jesus has not yet died on the cross, but praise God, the day Jesus died, he defeated the devil and set me free from every curse of the law. ಆ ರೀತಿ ಹೇಳುವಂತ ಸಂದರ್ಭದಲ್ಲಿ ನೀವು ಖಂಡಿತವಾಗಿಯೂ ಇದನ್ನು ಹೇಳಲೇಬೇಕು. ಅದು ಇದ್ದಿದ್ದು ಯೇಸುಸ್ವಾಮಿ ಶಿಲುಬೆಯಲ್ಲಿ ಜಡಿಯುವುದಕ್ಕೆ ಮುಂಚಿತವಾಗಿ ಈ ರೀತಿ 7 ತಲೆಮಾರು ಶಾಪ ಬರ್ತಾ ಇತ್ತು. ಆದರೆ ಪ್ರೈಸ್ ಗಾಡ್, ದೇವರು ಪ್ರಭು ಯೇಸುವನ್ನ ನನ್ನ ಜಾಗದಲ್ಲಿ ನಿಲ್ಲಿಸಿ ಯೇಸುವಿನ ಮೇಲೆ ನಮ್ಮೆಲ್ಲರ ಪಾಪಗಳನ್ನ ಶಾಪಗಳನ್ನ ಹಾಕಿ ಒಂದೇ ಸಾರಿಗೆ ಶಿಲುಬೆಯಲ್ಲಿ ಜಡಿದು ಈಗ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ ನೀವು ಹೇಳಲೇಬೇಕು. So are you free from every curse? ಹಾಗಾದ್ರೆ ಎಲ್ಲ ಪಾಪದಿಂದ ಈಗ ಬಿಡುಗಡೆ ಆಗಿದ್ದೀರಾ? You know, every time you are clapping your hands, I am feeling so good in my spirit, because when you are clapping your hands, all those demons who are tormenting you and saying, you are under curse, you are under curse, when that sound is coming, I feel that sound is tormenting the devil. Praise the Lord. Hallelujah. I like that. Hallelujah. I like that. Yeah. She's clapping so strongly. I like that. Wow. ಯಾವಾಗ ನೀವು ಇದುವರೆಗೂ ಇದು ಸಾಹಿತ್ಯ ನಿಮ್ಮಲ್ಲಿ ಮಾತಾಡ್ತಾ ಯಾವುದೋ ಶಾಪ ಇದೆ ಎಂಬುದಾಗಿ ಮಾತಾಡ್ತಾ ಇತ್ತು, ಆದ್ರೆ ನಿಮ್ಗೆ ಯಾವಾಗ ದೇವರ ವಾಕ್ಯದಲ್ಲಿರುವಂತಹ ಸತ್ಯವನ್ನ ನೀವು ಗ್ರಹಿಸಿಕೊಂಡ್ರು, ಆ ಸತ್ಯ ನಿಮ್ಮ ಒಳಗಡೆ ಹೋಯ್ತು, ಸಂಪೂರ್ಣವಾಗಿ ನೀವೀಗ ಹೇಳ್ತಾ ಇದ್ದೀರಿ, ಇದು ನಾನು ಎಲ್ಲ ಶಾಪದಿಂದಲೂ ಪಾಪದಿಂದ ಬಿಡುಗಡೆ ಆಗಿದ್ದೇನೆ ಎಂಬುದಾಗಿ ಅದನ್ನ ಡಿಸೈಡ್ ಮಾಡಿ ನೀವು ಯಾವಾಗ ಪ್ರತಿ ಸಾರಿ ಚಪ್ಪಾಳೆಯನ್ನು ಸಂತೋಷದೊಂದಿಗೆ ಆನಂದದೊಂದಿಗೆ ಹೊಡ್ತಿದ್ದೀರೋ, ಅದೇ ಕ್ಷಣದಲ್ಲಿ ಸಾಹಿತ್ಯವನ್ನು ಭಯಂಕರವಾಗಿ ಅದೇ ಕ್ಷಣದಲ್ಲಿ ಸರ್ವನಾಶ ಆಗ್ತದೆ ಪ್ರಿಯರೇ.